ಕಾನೂನು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಕೆಎಸ್ಎನ್ ರಾಜೇಶ್ ಕೊನೆಗೂ ಇಂದು ಮಂಗಳೂರು ನ್ಯಾಯಾಲಯಕ್ಕೆ ಶರಣಾಗಿದ್ದಾನೆ. ತನ್ನ ಬಳಿಗೆ ಕಾನೂನು ವ್ಯಾಸಂಗ ಮಾಡಲೆಂದು ಬಂದಿದ್ದ ಮಹಾರಾಷ್ಟ್ರ ಮೂಲದ ಕಾನೂನು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಪಾಂಡೇಶ್ವರ ಮಹಿಳಾ ಠಾಣೆಗೆ ದೂರು ನೀಡಲಾಗಿತ್ತು. ಆರೋಪಿ ರಾಜೇಶ್ ಭಟ್ ಸಂತ್ರಸ್ತೆ ಜೊತೆಗೆ ಮಾತನಾಡುವ, ದೂರು ನೀಡದಂತೆ ಮನವಿ ಮಾಡುವ ಆಡಿಯೋ ಕೂಡ ಭಾರಿ ವೈರಲ್ ಆಗಿತ್ತು. ಪ್ರಕರಣ ದಾಖಲಾದ ಕ್ಷಣದಿಂದಲೇ ಆರೋಪಿ ರಾಜೇಶ್ ಭಟ್ ತಲೆಮರೆಸಿಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಯಾಗಿ ಎಸಿಪಿ ರಂಜಿತ್ ಭಂಡಾರು ನೇತೃತ್ವದಲ್ಲಿ 4 ವಿಶೇಷ ಪೊಲೀಸ್ ತಂಡಗಳನ್ನು ಪೊಲೀಸ್ ಕಮಿಷನರ್ ನೇಮಕ ಮಾಡಿದ್ರು. ಈ ಪ್ರಕರಣದಲ್ಲಿ ಕರ್ತವ್ಯ ಲೋಪದಡಿ ಉರ್ವ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಕಲಾ ಮತ್ತು ಹೆಡ್ ಕಾನ್ಸ್ಟೇಬಲ್ ಪ್ರಮೋದ್ ಅವರನ್ನ ಅಮಾನತುಗೊಳಿಸಲಾಗಿತ್ತು. ಆದರೂ ಆರೋಪಿಯನ್ನ ಬಂಧಿಸಲಾಗದ ಕಾರಣ ಕಾಲೇಜು ವಿದ್ಯಾರ್ಥಿ ಸಂಘಟನೆಗಳು ಸಾಮಾಜಿಕ ಹೋರಾಟಗಾರ್ತಿ ಪ್ರಸನ್ನ ರವಿ ಅವರ ನೇತೃತ್ವದಲ್ಲಿ ಬೀದಿಗಿಳಿದು ಹೋರಾಟವನ್ನ ನಡೆಸಿದ್ರು. ಹೀಗಾಗಿ ಪೊಲೀಸರು ಆರೋಪಿಯನ್ನ ಬಂಧಿಸುವ ಅನಿವಾರ್ಯತೆಗೆ ಸಿಲುಕಿದ್ರು. ಈ ನಡುವೆ ಆರೋಪಿ ಪರಾರಿಯಾಗಲು ಸಹಕರಿಸಿದ ಆರೋಪದಡಿ ಆನಂದ್ ಭಟ್, ಪವಿತ್ರ ಆಚಾರ್ಯ, ಆರೋಪಿ ರಾಜೇಶ್ ಭಟ್ ಪತ್ನಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಲಾಗಿತ್ತು. ಅಲ್ಲದೆ ಆರೋಪಿಯ ಬ್ಯಾಂಕ್ ಖಾತೆಗಳನ್ನು ಕೂಡ ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತು. ಆರೋಪಿ ವಿದೇಶಕ್ಕೆ ಪರಾರಿಯಾಗದಂತೆ ಲುಕ್ಔಟ್ ನೋಟಿಸ್ ಕೂಡ ಹೊರಡಿಸಲಾಗಿತ್ತು. ಆದರೂ ಆರೋಪಿಯ ಸುಳಿವೇ ಸಿಕ್ಕಿರಲಿಲ್ಲ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲಾ ಬಾರ್ ಕೌನ್ಸಿಲ್ನಿಂದಲೂ ಆರೋಪಿ ರಾಜೇಶ್ ಭಟ್ನನ್ನ ಉಚ್ಚಾಟಿಸಲಾಗಿತ್ತು. ಜಿಲ್ಲಾ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಕೂಡ ವಜಾಗೊಂಡಿತ್ತು. ಆರೋಪಿಯನ್ನ ನಾವು ಬಂಧಿಸುವುದಾಗಿ ಹೇಳಿದ್ದರೂ ಆರೋಪಿ ಬಂಧನ ಪೊಲೀಸರಿಂದ ಕೊನೆಗೂ ಸಾಧ್ಯವಾಗಲೇ ಇಲ್ಲ. ಈ ನಡುವೆ ಸಂತ್ರಸ್ತೆ ಯುವತಿ ಪೊಲೀಸ್ ತನಿಖಾಧಿಕಾರಿ ತನಗೆ ಮಾನಸಿಕ ಹಿಂಸೆ ನೀಡುತ್ತಿರುವುದಾಗಿ ದೂರಿದ್ರು. ಇದೀಗ ಸುದೀರ್ಘ 62 ದಿನಗಳ ಬಳಿಕ ಕಾನೂನು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಿ ಕಳಂಕಿತ ಕೆಎಸ್ಎನ್ ರಾಜೇಶ್ ಇಂದು ನ್ಯಾಯಾಲಯಕ್ಕೆ ಶರಣಾಗಿದ್ದು, ಅವರ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮಾನ್ಯ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದು, ನಾಳೆ ಅರ್ಜಿಯ ವಿಚಾರಣೆ ನಡೆಯಲಿದೆ. ಬಂದು ಸರೆಂಡರ್ ಆಗಿದ್ದಾರೆ. ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ದೇವೆ. ಬೇಲ್ ಅಪ್ಲಿಕೇಶನ್ ಅಂದರೆ ಅದರ ಮೇನ್ ಅಪ್ಲಿಕೇಶನ್ ಇಸ್ ನಾಟ್ ಡಿಸೈಡೆಡ್, ಇನ್ನೂ ಆಗಿಲ್ಲ. ಇಂಟ್ರಿಮ್ ಅಪ್ಲಿಕೇಶನ್ ಕೇಳಿದ್ದೇವೆ ಅವರ ಹೆಲ್ತ್ ಗ್ರೌಂಡ್ನಲ್ಲಿ. ಇಂಟ್ರಿಮ್ ಬೇಲ್ ಕೊಡಲಿಲ್ಲ. ಬದಲಾಗಿ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡಲೇ ಕೊಡಬೇಕು ಅಂತೇಳಿ ಜೈಲ್ ಅಥಾರಿಟೀಸಿಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ. ಸರ್, ಅವರು ಈಗ ಪೊಲೀಸರು ಏನಾದರೂ ಕಸ್ಟಡಿಗೆ ಕೇಳಿದರೆ? ಪೊಲೀಸರು ಕಸ್ಟಡಿಗೆ ಕೇಳಬಾರ್ದು ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಕೇಳ್ಬೋದು, ಅದನ್ನು ನಾವು ವಾಪಸ್ ಮಾಡ್ತೇವೆ. ಕಸ್ಟಡಿಗೆ ಅಗತ್ಯ ಇಲ್ಲ, ಯಾಕಂತೇಳಿ ಅದರಲ್ಲಿ ಯಾವುದೇ ರಿಕವರಿ ಆಗುವಂಥದ್ದಿಲ್ಲ. ಮಹಜರ್ ಎಲ್ಲ ಆಗಿದೆ ಅದರಲ್ಲಿ ಪ್ರಕರಣದಲ್ಲಿ. ಆಗಿರುವಾಗ ರಿಕವರಿ ಇಲ್ಲದಿರುವಾಗ ಯಾಕೆ ಪೊಲೀಸ್ ಕಸ್ಟಡಿಗೆ? ಅಗತ್ಯ ಇಲ್ಲ. ಈಗ ಜೇಸಿ ಕೊಟ್ಟರೆ ಎಷ್ಟು? 14 ಡೇಸ್ ಅಲ್ಲ, 14 ಡೇಸ್ ಇಟ್ಸ್ ನ್ಯಾಚುರಲಿ. ಯೂಶ್ವಲಿ 15 ಡೇಸ್ ಒಳಗೆ ಕೊಡ್ತಾರೆ. ಜೇಸಿ ಕೊಟ್ಟಿರ್ತಾರೆ. ಅದರ ನಡುವೆ ಮೇನ್ ಅಪ್ಲಿಕೇಶನ್ನ ಅದರ ಹಿಯರಿಂಗ್ ಆಗುತ್ತೆ. ಹಿಯರಿಂಗ್ ಆಗಿ ಬೇಲ್ ಕೊಡಬಹುದು ಸಾಧ್ಯತೆ ಇದೆ.